ಚಿತ್ರದುರ್ಗ ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ವಾಣಿ ವಿಲಾಸ ಸಾಗರದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು, ಇನ್ನೇನು ವಾಣಿ ವಿಲಾಸ ಸಾಗರದ ಡ್ಯಾಂ ಕೋಡಿ ಬೀಳಲು ಕ್ಷಣಗಣನೆ ಆರಂಭವಾಗಿದೆ. ಸಾರ್ವಜನಿಕರು ವಾಣಿ ವಿಲಾಸ ಸಾಗರದ ಡ್ಯಾಂ ಕೋಡಿ ಬೀಳುವುದನ್ನು ನೋಡಲು ರಾತ್ರೋರಾತ್ರಿ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದು ಕಂಡುಬಂದಿತ್ತು. ಕೋಡಿ ಬೀಳುವುದನ್ನು ನೋಡಲು ಅಪಾರ ಪ್ರಮಾಣದಲ್ಲಿ ಜನಸಂಖ್ಯೆ ಹರಿದು ಬಂದಿದ್ದನ್ನು ಕಂಡ ಹಿರಿಯೂರು ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ತಮ್ಮ ಇಲಾಖೆಯ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಪರಿಶೀಲನೆ ನಡೆಸಿದರು. ಯಾರೂ ಸಹ ಅನಾವಶ್ಯಕವಾಗಿ ಕೋಡಿ ಬೀಳುವ ಸ್ಥಳಕ್ಕೆ ಬಂದು ಗೊಂದಲ ಸೃಷ್ಟಿ ಮಾಡಬೇಡಿ. ಕೋಡಿ ಬೀಳುವ ಜಾಗಕ್ಕೆ ಯಾರನ್ನೂ ಸಹ ಬಿಡುವುದಿಲ್ಲ. ಕೋಡಿ ಬೀಳುವ ಸ್ಥಳಕ್ಕೆ ಪ್ರವೇಶ ನಿಷೇಧಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಸಹಕರಿಸಬೇಕೆಂದು ರಾಘವೇಂದ್ರ ಅವರು ಇದೇ ವೇಳೆ ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ಗಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಜೊತೆಗಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. 7.70 ಅಡಿಗಳಷ್ಟು ನೀರು ಈಗಾಗಲೇ ಶೇಖರಣೆ ಆಗಿದೆ ಇವತ್ತಿನ ಈ ಒಂದು ಸಮಯಕ್ಕೆ. ಮತ್ತೆ ಇವತ್ತಿನ ಇನ್ಫ್ಲೋ ಕೂಡ 1500 ಕ್ಯೂಸೆಕ್ಸ್ ಇದೆ. ಹಾಗಾಗಿ ಈ ಸಾರಿ ಕೋಡಿ ಬೀಳುವಂತಹ ಸಂಭವ ಇದೆ ಅಂತ ಹೇಳಿ ನಾವೀಗಾಗಲೇ ಒಂದು ಸಾರಿ ಆ ಒಂದು ಕೋಡಿ ಬೀಳುವಂಥ ಜಾಗವನ್ನು ಸಂಬಂಧಪಟ್ಟಂಥ ಇಲಾಖೆಯವರು, ಸಣ್ಣ ನೀರಾವರಿ ಇಲಾಖೆಯವರು, ದೊಡ್ಡ ನೀರಾವರಿ ಇಲಾಖೆಯವರು, ತಹಸೀಲ್ದಾರ್ ಅವರು, ಪೊಲೀಸ್ ಇಲಾಖೆಯವರು ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಇದೆ ಅದನ್ನು ತೆರವುಗೊಳಿಸಬೇಕು ಮತ್ತು ಯಾವ್ಯಾವ ಹಳ್ಳಿಗಳಿಗೆ ತೊಂದರೆ ಆಗ್ಬೋದು ಅದನ್ನು ಗಮನ ಹರಿಸಬೇಕು ಅಂತ ಹೇಳಿ ಕಳೆದ ವಾರ ಮಾಡಿದ್ವಿ. ಇವತ್ತು ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಇವತ್ತು ನಮ್ಮ ಸಭೆಯಲ್ಲಿ ತಹಸೀಲ್ದಾರ್ ಅವರಿದ್ದಾರೆ, ಡಿವೈಎಸ್ಪಿ ಅವರಿದ್ದಾರೆ, ಇಒ ಅವರಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ THO ಅವರಿದ್ದಾರೆ, ಬೆಸ್ಕಾಂ AEE ಇದ್ದಾರೆ, BO ಅವರಿದ್ದಾರೆ, ನೀರಾವರಿ ಇಲಾಖೆಯವರಿದ್ದಾರೆ ಮತ್ತು PDOs ಇದ್ದಾರೆ, ನಗರಸಭೆಯ ಕಮಿಷನರ್ ಇದ್ದಾರೆ ಮತ್ತು ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಅಧಿಕಾರಿಗಳಿದ್ದಾರೆ, ಸೋಷಿಯಲ್ ವೆಲ್ಫೇರ್ ಮತ್ತು BCM ಇಲಾಖೆ ಅಧಿಕಾರಿಗಳು ಎಲ್ಲರನ್ನ ಒಳಗೊಂಡಂತೆ ಇವತ್ತೊಂದು ಸಂಪೂರ್ಣವಾದಂಥ ಚರ್ಚೆಯನ್ನು ಮಾಡಿದ್ದೇವೆ. ಈ ಚರ್ಚೆಯಲ್ಲಿ ಯಾವ್ಯಾವ ಹಳ್ಳಿಗಳು ನಮ್ಮ ಇದರ ಪ್ರಕಾರ ಹಿರಿಯೂರು ತಾಲೂಕಿನಲ್ಲಿ 8 ಹಳ್ಳಿಗಳು ಮತ್ತು ಚಳ್ಳಕೆರೆ ತಾಲೂಕಿನ 1 ಹಳ್ಳಿ ಸೇರಿ 9 ಹಳ್ಳಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಬಹುದು ಅಂತೇಳಿ ಏನು ಇಲಾಖೆಯವರು ಒಂದು ಸರ್ವೆಯನ್ನು ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಯಾವ್ಯಾವ ರೀತಿಯಾದಂಥ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದೇವೆ. ಒಂದು, ಇವತ್ತು ನಡೆದಂಥ ಸಭೆಯಲ್ಲಿ ಹೆಲ್ಪ್ ಲೈನನ್ನು ತೆರಿಬೇಕು ಅಂತ ಹೇಳಿ ನಾವು ಹೇಳಿದ್ದೇವೆ. ಈಗಾಗಲೇ ನಗರ ಭಾಗಕ್ಕೊಂದು, ಗ್ರಾಮೀಣ ಭಾಗಕ್ಕೊಂದು ಹೆಲ್ಪ್ ಲೈನ್ ನಂಬರನ್ನು ಮಾಡ್ತೇವೆ. ಇದಲ್ಲದೆ ಬ್ಯಾರೇಜ್ಗಳು ಬರುತ್ತೆ ನಮ್ಮಲ್ಲಿ. ಕಾಕೇನಹಳ್ಳಿ ಬ್ಯಾರೇಜ್ ಇರ್ಬೋದು, ತುಳಿಕೆರೆ ಬ್ಯಾರೇಜ್ ಇರ್ಬೋದು, ಲಕ್ಕವನಹಳ್ಳಿ, ಈ ರೀತಿಯಾದಂಥ ಬರುವಂಥ 8 ಚೆಕ್ ಡ್ಯಾಮು ಮತ್ತು ಬ್ಯಾರೇಜ್ಗಳಲ್ಲಿ ನೀರು ಓವರ್ಫ್ಲೋ ಆದರೆ ಆ ಸುತ್ತಮುತ್ತಲು ಬರುವಂಥ ಹಳ್ಳಿಗಳಲ್ಲಿ ಮನೆಗಳಿದ್ರೆ ಅವ್ರಿಗೆ ಯಾವ ಪ್ರಮಾಣದಲ್ಲಿ ತೊಂದರೆ ಆಗ್ಬೋದು, ಅಲ್ಲೇನಾದರೂ ಜಂಗಲ್ ಕ್ಲೀನ್ ಮಾಡುವಂಥದ್ದು ಅಥವಾ ಆ ಮನೆಗಳವ್ರನ್ನ ಸ್ಥಳಾಂತರ ಮಾಡಿಸೋದು, ಅದಕ್ಕೆ ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ಇಒ ಅವ್ರಿಗೆ, PDO ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಮತ್ತು ನಾಳೆಯಿಂದ ಸತತವಾಗಿ ಈ 8 ಗ್ರಾಮಗಳಲ್ಲಿ ಪಂಚಾಯಿತಿ ಸದಸ್ಯರನ್ನು ಒಳಗೊಂಡಂತೆ, ಸಾರ್ವಜನಿಕರನ್ನು ಒಳಗೊಂಡಂತೆ ಒಂದು ಸಭೆಗಳನ್ನು ಮಾಡಿ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಹೇಳಿದ್ದೇವೆ. ಸಂಬಂಧಪಟ್ಟಂಥ ತಾಲೂಕು ವೈದ್ಯಾಧಿಕಾರಿಗಳಿಗೆ ನಮ್ಮಲ್ಲಿರುವಂಥ 9 ಆಂಬ್ಯುಲೆನ್ಸ್ಗಳು ದುಸ್ಥಿತಿಯಲ್ಲಿ ಇರಬೇಕು ಮತ್ತು ಸರಿಯಾದ ಸ್ಥಿತಿಯಲ್ಲಿ ಇರಬೇಕು ಮತ್ತು ಆ ಆಂಬ್ಯುಲೆನ್ಸ್ಗಳ ಸಾರ್ವಜನಿಕರಲ್ಲಿ ಮನವಿ, ಇನ್ನೂ ಕೋಡಿ ಬಿದ್ದಿಲ್ಲ, ಇನ್ನೂ 4 ಇಂಚು ನೀರು ಬರಬೇಕು. 4 ಇಂಚು ನೀರು ಬಂದರೆ ಕೋಡಿ ಬೀಳೋ ಸಾಧ್ಯತೆ ಇದೆ. ದಯವಿಟ್ಟು ಇಲ್ಲಿ ಯಾರು ಅನಾವಶ್ಯಕವಾಗಿ ಬಂದು ಇಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡ್ರಿ. ಇಲ್ಲಿ ಯಾರನ್ನೂ ಬಿಡೋದೇ ಇಲ್ಲ ಇನ್ಮೇಲೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕಾರ ನೀಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಪೊಲೀಸ್ ಇಲಾಖೆಯಿಂದ ಕೇಳ್ಕೊಳ್ತೀವಿ. ತಾಲೂಕು ಆಡಳಿತ